ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟಿಫನ್ ಆಯಿತಾ ಎಲ್ರದ್ದು? ನಂದು ಜಸ್ಟ್ ಈಗಾಯಿತು. ಅವಲಕ್ಕಿ ಮಾಡಿದ್ದೆ, ತಿಂದ್ಕೊಂಡೆ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ಪೆಷಲ್ ಏನಾದರೂ ಮಾಡಬೇಕು ನಾನ್ ವೆಜ್ಜಲ್ಲಿ. ಮಧ್ಯಾಹ್ನ ಮಾಡೋಣ, ಇನ್ನೂ ಟೈಮ್ ಇದೆ. ಯುಗಾದಿ ಹಬ್ಬದ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಫಸ್ಟು ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ. ಡೀಪ್ ಕ್ಲೀನಿಂಗ್ ಏನಲ್ಲ, ಒಂದೆರಡು ತಿಂಗಳು ಮುಂಚೆ ಮಾಡಿದ್ದೆ. ಸುಮ್ಮನೆ ಆಗಿ ಹಬ್ಬ ಅಲ್ವಾ, ಒಂದ್ಸಲ ಕ್ಲೀನ್ ಮಾಡೋಣ ಅಂತೇಳಿ. ಅದಕ್ಕೂ ಮುಂಚೆ ಕ್ಲೀನಿಂಗ್ ಶುರು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ವಲ್ಪ ಸೌಂಡ್ ಕೇಳಿಸ್ತಾ ಇದೆ ಇಲ್ವಾ? ಅದು ಪಕ್ಕದಲ್ಲೇ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ ಅಲ್ವಾ, ಹಾಗಾಗಿ ಸ್ವಲ್ಪ ಸೌಂಡು. ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಬನ್ನಿ ಕ್ಲೀನಿಂಗ್ ಶುರು ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಸ್ಪ್ರೇ ಬಾಟ್ಲಲ್ಲಿ ಹಾಫ್ ಬಾಟಲ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ವೆನಿಗರ್ ಹಾಕ್ತಾಯಿದ್ದೀನಿ. ಇದು ಅಡುಗೆಗೆ ಯೂಸ್ ಮಾಡೋದಲ್ಲ, ಕ್ಲೀನಿಂಗಿಗೋಸ್ಕರನೇ ಯೂಸ್ ಮಾಡೋದು. ವೆನಿಗರ್ ಯೂಸ್ ಮಾಡೋದ್ರಿಂದ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಇರಲ್ಲ, ನೀಟಾಗಿ ಕಲೆಗಳಿಲ್ಲದೆ ನೀಟಾಗಿ ಕ್ಲೀನ್ ಆಗುತ್ತೆ. ಅದಕ್ಕೆ ಈಗ ಒಂದು ಸ್ವಲ್ಪ ವಿಮ್ ಜೆಲ್ ಹಾಕ್ತಾಯಿದ್ದೀನಿ. ನೋಡಿ, ನನ್ನ ಮಗ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾನೆ, ಅವನು ತೋರಿಸ್ತಾ ಇದ್ದಾನೆ. ಮಕ್ಕಳನ್ನು ಈಗ ನಾವು ಮಾಡೋ ಕೆಲಸದಲ್ಲಿ ಸ್ವಲ್ಪವಾಗಿಯೇ ತೊಡಗಿಸ್ಕೊಳ್ಳೋದು ಒಳ್ಳೆಯದು ಫ್ರೆಂಡ್ಸ್. ಒಂದು ಸ್ವಲ್ಪ ಹಠ ಮಾಡ್ತವೆ, ನಮಗೆ ಇನ್ನು ಅವರು ಹೆಲ್ಪ್ ಮಾಡೋಕ್ಕಿಂತ ಜಾಸ್ತಿ ಕೆಲಸ ಕೊಡ್ತಾರೆ, ಹೌದು, ಇಲ್ಲ ಅಂತಲ್ಲ. ಆದ್ರೂ ಮಕ್ಕಳಿಗೆ ಇದರಲ್ಲೆಲ್ಲ ಅಳವಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಎಲ್ಲದ್ರ ಬಗ್ಗೆನೂ ಮಕ್ಕಳಿಗೆ ಗೊತ್ತಿರಬೇಕು ಫ್ರೆಂಡ್ಸ್. ನೋಡಿ, ಈಗ ರೆಡಿ ಆಯಿತು. ಈಗ ನಾನು ಸ್ಟಾರ್ಟಿಂಗಲ್ಲಿ ಡೀಪ್ ಕ್ಲೀನಿಂಗ್ ಮಾಡೋದೇನು ಬೇಡ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ, ಆದರೆ ಯಾಕೋ ಮನಸ್ಸಾಗಲಿಲ್ಲ. ಎಲ್ಲ ಗಲೀಜಾಗಿತ್ತು, ಈಚೆ ಎಲ್ಲ ಸ್ವಲ್ಪ ಜ್ಯೂಸ್ ಎಲ್ಲ ಚೆಲ್ಬಿಟ್ಟಿತ್ತು. ಹಾಗಾಗಿ ಡೀಪ್ ಕ್ಲೀನಿಂಗೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮೊದಲಿಗೆಲ್ಲ ಅಲ್ಲಿ ಫ್ರಿಜ್ಗಳೇ ಇರೋದನ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ, ಒಂದೊಂದು ಐಟಮ್ಸ್ನೆಲ್ಲ ಈಚೆ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ, ಈಗೆಲ್ಲ ಐಟಮ್ಸು ತೆಕ್ಕೊಂಡಾಯಿತು. ಈಗ ಅದು ಮ್ಯಾಟ್ ಕವರ್ಸ್ನೆಲ್ಲ ಈಚೆ ತೆಗಿತಾ ಇದ್ದೀನಿ. ನೋಡಿ, ಈಗ ನಾನು ಅವನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನಾನು ತೆಗೆದುಕೊಟ್ಟಂಗೆ ನನ್ನ ಮಗ ಎಲ್ಲ ತೊಗೊಂಡೋಗಿ ಒಳಗಡೆ ಇಟ್ಟು ಬರ್ತಾಯಿದ್ದ. ವಾಶ್ ಮಾಡೋದಕ್ಕೆ ಹೊರಗಡೆ ಇಡ್ತಾ ಇದ್ದೀನಿ ಎಲ್ಲನೂ. ನೋಡಿ, ಈಗೆಲ್ಲ ಆದಮೇಲೆ ಒಣ ಬಟ್ಟೆಯಿಂದ ಅದರಲ್ಲಿರೋ ಡಸ್ಟ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಫಸ್ಟು. ಇಲ್ಲಾಂದರೆ ಅದ್ರ ಮೇಲೇ ಸ್ಪ್ರೇ ಮಾಡಿಬಿಟ್ರೆ ಎಲ್ಲ ಹಾಗೆ ಕೂತ್ಕೊಳ್ಳುತ್ತೆ. ಫಸ್ಟ್ ಅದರಲ್ಲಿರೋ ಕಸ ಎಲ್ಲ ಹೊಡ್ಕೊಂಡ್ಬಿಟ್ಟು ಈಗ ನೀಟಾಗಿ ಸ್ಪ್ರೇ ಮಾಡ್ಕೋಬೇಕು ಫ್ರೆಂಡ್ಸ್. ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಿ. ನೋಡಿ ಫ್ರೆಂಡ್ಸ್, ಇನ್ನೊಂದು ಟಿಪ್ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಅವು ಗ್ಲಾಸ್ ಐಟಮ್ನ ರಫ್ ಆಗಿರೋ ಸ್ಕ್ರಬ್ಬರ್ನ ಯೂಸ್ ಮಾಡಿ ಕ್ಲೀನ್ ಮಾಡಬಾರ್ದು. ಈ ಥರ ಸ್ಮೂತಾಗಿರೋ ಸ್ಪಾಂಜು ಅಥವಾ ಇಲ್ಲಾಂದರೆ ಪ್ಲಾಸ್ಟಿಕ್ಕಿನ ಬರುತ್ತಲ್ಲ, ಈ ನಾಸ್ಟಿಕ್ ತವಗಳನ್ನೆಲ್ಲ ಕೊಟ್ಟಿರ್ತಾರಲ್ವ ತೊಳೆಯೋಕ್ಕೆ, ಅದರಲ್ಲಿ ಕೊಟ್ಟಿರ್ತಾರೆ ನೋಡಿ ಒಂದು ನಾರು, ಆ ಥರದ ನಾರಲ್ಲಿ ತೊಳ್ಕೊಬೇಕು. ಹಾಗಾದರೆ ನೀಟಾಗುತ್ತೆ. ನೋಡಿ, ಆ ಗ್ಲಾಸ್ ಐಟಮ್ ಎಲ್ಲ ತೊಳೆಯೋದು ವಿಡಿಯೋ ಮಿಸ್ ಆಗಿಬಿಟ್ಟಿತ್ತು. ನನ್ನ ಮಗ ಮಿಸ್ ಆಗಿ ಡಿಲೀಟ್ ಮಾಡಿಬಿಟ್ಟಿದ್ದ, ಹಾಗಾಗಿ ತೋರಿಸಿಲ್ಲ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಂದು 10 ನಿಮಿಷ ಒಣಗಿಸ್ಬಿಟ್ಟಿದ್ದೆ. ಒಣಗಿಸ್ಬಿಟ್ಟು ನೀಟಾಗಿ ಒಂದು ಒಣ ಬಟ್ಟೆಯಿಂದ ಒರೆಸಿಟ್ಕೊಂಡಿದ್ದೀನಿ. ನೋಡಿ, ಮತ್ತೆ ಇನ್ನೊಂದು ಟಿಪ್ ಹೇಳ್ತಾ ಇದ್ದೀನಿ. ಇದು ಫ್ರಿಜ್ಜಿಂದು ಬೆಲ್ಟ್ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಅಲ್ಲೆಲ್ಲ ಬಟ್ಟೆ ಎಲ್ಲ ಹೋಗಲ್ಲ ಸಂದಿಲಿ. ಹಾಗಾಗಿ ಈ ಥರ ಫೋರ್ಕಿಂದ ಬಟ್ಟೆನ ಒಂದೆರಡು ಫೋಲ್ಡು ಇದು ಮಾಡಿಬಿಟ್ಟು ನೀಟಾಗಿ ಒರೆಸ್ಕೊಂಡ್ರೆ ನೀಟಾಗಿ ಬೆಲ್ಟೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ, ನಾನೀಗ ಎಲ್ಲ ಅದು ಸ್ಪ್ರೇ ಮಾಡಿದ್ನಲ್ವ, ಅದಾದಮೇಲೆ ಎಲ್ಲೆಲ್ಲಿ ಜಾಸ್ತಿ ಕಲೆ ಇದೆಯೋ, ಎಲ್ಲಿ ಗಲೀಜಾಗಿದೆಯೋ ಅನ್ನಿಸ್ತೋ ಅಲ್ಲಿ ಸ್ಪಾಂಜು ಅಥವಾ ಅದೇ ಹೇಳಿದ್ನಲ್ವ, ಅದರಿಂದ ನೀಟಾಗಿ ಸ್ಕ್ರಬ್ ಮಾಡಿಕೊಂಡೆ. ಸ್ಕ್ರಬ್ ಮಾಡಾದಮೇಲೆ ಒಂದು ಬಕೆಟಲ್ಲಿ ನೀರು ಹಿಡ್ಕೊಂಡು ಬಟ್ಟೆನ ಒದ್ದೆ ಮಾಡ್ಕೊಂಬಿಟ್ಟು ಒಂದು 2 ಟೈಮ್ಸು ನೀಟಾಗಿ ಒರೆಸ್ಕೊಂಡಿದ್ದೀನಿ. 2 ಟೈಮ್ಸ್ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಮತ್ತೆ ಒಂದು ಸ್ಮೂತಾಗಿರೋ ಬಟ್ಟೆ ತಗೊಂಡ್ಬಿಟ್ಟು ಮೈಕ್ರೋ ಫೈಬರ್ ಕ್ಲಾತ್ ಬರುತ್ತಲ್ಲ ಫ್ರೆಂಡ್ಸ್, ಅದರಿಂದ ನೀಟಾಗಿ ಅದು ಸ್ಮೂತಾಗಿರುತ್ತಲ್ವ, ಹಾಗಾಗಿ ಅದರಿಂದ ಅದರಲ್ಲಿ ಒಣ ಬಟ್ಟೆಯಿಂದ ನೀಟಾಗಿ ಒಂದು ಸಲ ಒರೆಸ್ಕೊಬಿಟ್ರೆ ಫ್ರಿಜ್ ಕ್ಲೀನಿಂಗ್ ಕೆಲಸ ಮುಗಿಯುತ್ತೆ. ನೋಡಿ, ಈಗ ಅದು ಪೂರ್ತಿ ಡ್ರೈ ಆದಮೇಲೆ ಈಗ ಅದನ್ನೆಲ್ಲ ನೀಟಾಗಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅವನ್ನೆಲ್ಲ. ಮತ್ತು ನನ್ನ ಮಗ ಎಲ್ಲ ತೊಗೊಬಂದು ಕೊಟ್ಟ, ಹಾಗಾಗಿ ನಾನು ಬೇಗ ಎಲ್ಲ ಫಿಕ್ಸ್ ಮಾಡಿದೆ. ಗ್ಲಾಸ್ ಐಟಮ್ ಅಲ್ವಾ, ಹಾಗಾಗಿ ಮಕ್ಕಳ ಹತ್ರ ತುಂಬ ಹುಷಾರಾಗಿ ಕೆಲಸ ಮಾಡಿಸ್ಬೇಕು ಫ್ರೆಂಡ್ಸ್ ಇದನ್ನೆಲ್ಲ. ನೋಡಿ, ಪೂರ್ತಿ ಕ್ಲೀನಾಗಿದೆ, ಹೀಗೆ ಕಾಣಿಸ್ತಾ ಇದೆ ಅಂತ. ಎಲ್ಲ ಆದಮೇಲೆ ಮತ್ತೆ ಅದಕ್ಕೆ ಮ್ಯಾಟ್ ಕವರ್ನ ಮತ್ತೆ ಹಾಕ್ತಾಯಿದ್ದೀನಿ. ನೀಟಾಗಿ ಮ್ಯಾಟ್ ಕವರ್ನೂ ಅಷ್ಟೇ ನೀಟಾಗಿ ವಾಶ್ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಹಾಕ್ತಾಯಿದ್ದೀನಿ.
ಫ್ರಿಜ್ದು ಮ್ಯಾಟ್ಗಿಂತ ಈ ಥರ ಶೀಟ್ ಬರುತ್ತಲ್ವ, ರೋಲ್ ಶೀಟು, ಅದೇ ಬೆಸ್ಟು ಅಂತ ಹೇಳ್ಬೋದು ಫ್ರೆಂಡ್ಸ್. ಅದಾದರೆ 3 ಸ್ಟೆಪ್ಗಷ್ಟೇ ಕೊಟ್ಟಿರ್ತಾರೆ ಮ್ಯಾಟು. ಈ ರೋಲ್ ಆದರೆ ನಾವು ಯಾವ ಸೈಜ್ ಬೇಕಾ ಕಟ್ ಮಾಡಿಬಿಟ್ಟು ಫ್ರಿಜ್ ಎಲ್ಲ ಸೈಡೂ ಹಾಕ್ಕೋಬೋದು. ಕಿಚನ್ಗೆ ಮತ್ತು ಡ್ರೆಸ್ಸಿಂಗ್ ಟೇಬಲು, ಕಬೋರ್ಡ್ ಎಲ್ಲಕ್ಕೂ ಯೂಸ್ ಆಗುತ್ತೆ. ನಾನು ಒಂದು ರೋಲ್ ತೊಗೊಂಡಿದ್ದೆ, ತುಂಬ ಯೂಸ್ ಆಯಿತು ಎಲ್ಲ ಕಡೆ. ರೋಲೇ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ ಈಗ ಎಲ್ಲ ಸೈಡೂ ಹಾಕಾಯಿತು. ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ, ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ನೀಟಾಗಿ ಕ್ಲೀನ್ ಆಗಿದೆ. ಫಸ್ಟ್ ಹಾಲು ಕೆಟ್ಟೋಗುತ್ತೆ, ಬಿಸಿಲು ಜಾಸ್ತಿ ಇತ್ತಲ್ವ, ಹಾಗಾಗಿ ಹಾಲನ್ನ ಇಟ್ಬಿಟ್ಟೆ. ಕ್ಲೀನ್ ಮಾಡಿದ ತಕ್ಷಣವೇ ಹಾಲು ಇಟ್ಟಿದ್ದೀನಿ. ನೋಡಿ ಈಗ ಎಲ್ಲ ಸೈಡು ಈ ಥರ ಹಾಕ್ಕೊಂಡಿದ್ದೀನಿ. ಏನೇ ಚೆಲ್ಲಿದ್ರು ಅದ್ರ ಮೇಲೆ ಚೆಲ್ಲುತ್ತೆ, ಫ್ರಿಜ್ ಹಾಳಾಗಲ್ಲ ಫ್ರೆಂಡ್ಸ್, ನೀಟಾಗಿರುತ್ತೆ. ಮೇಲ್ಗಡೆ ಕವರ್ ತೆಗೆದ್ಬಿಟ್ಟು ಕ್ಲೀನ್ ಮಾಡಿ ಮತ್ತೆ ಹಾಕಿದ್ರೆ ಆಯಿತು. ಈಗ ನಾನು ಆನಿಯನ್ ಟ್ರೇ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲಿರೋ ಆನಿಯನ್ನು, ಪಟೋಟೊ, ಗಾರ್ಲಿಕ್ಸ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ ಈಚೆ. ಯಾವುದೇ ಒಂದು ವಸ್ತು ಆದರೂ ಅಷ್ಟೇ ಫ್ರೆಂಡ್ಸ್, ನಾವು ತೊಗೊಳೋದ್ಕಿಂತ ತೊಗೊಂಡ್ಮೇಲೆ ಅದನ್ನು ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನೋಡಿ ಈಗೆಲ್ಲ ತೆಗೆದಿದ್ದಾಯಿತು. ಈ ಥರ ಹಳೆ ಬ್ರಷ್ ಇರುತ್ತಲ್ಲ, ಆ ಬ್ರಷ್ನಿಂದ ಅದ್ರ ಕೆಳಗಡೆ ಇರೋ ಕಸನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅದ್ರ ಸಹಾಯದಿಂದ. ನೋಡಿ ಅದರಲ್ಲಾದರೆ ನೀಟಾಗಿ ಎಲ್ಲ ಕಡೆ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಈಗ ಟ್ರೇ ಕೂಡ ವಾಶ್ ಮಾಡಿಬಿಟ್ಟು ನೀಟಾಗಿ ಬಿಸಿಲಲ್ಲಿ ಡ್ರೈ ಆಗಾಕ್ಬಿಟ್ಟಿದ್ದೆ, ನೀಟಾಗಿ ಕ್ಲೀನಾಗಿದೆ. ಈಗ ಮತ್ತೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ. ಟ್ರೇ ಒಳಗಡೆ ಈರುಳ್ಳಿ ಕಸ ಬೀಳುತ್ತೆ ಅಂತ ಹೇಳ್ಬಿಟ್ಟು ನೀವೇನಾದರೂ ಪೇಪರು ಆ ಥರ ಏನಾದರೂ ಹಾಕಿದ್ರೆ ಪಟೋಟ, ಈರುಳ್ಳಿ ಎಲ್ಲ ಹಾಳಾಗುತ್ತೆ, ಗಾಳಿ ಆಡಬೇಕು ಅದು, ಹಾಗಾಗಿ ಹೋಲ್ ಕೊಟ್ಟಿರ್ತಾರೆ, ಹಾಗೇ ಹಾಕಿಡಿ. ನೋಡಿ ಈಗ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೀಪ್ಲೇಸ್ ಮಾಡಿದ್ದೀನಿ ಎಲ್ಲನೂ. ನೋಡಿ ಈ ಥರ ಮಾಡಿದ್ದೀನಿ. ಏನು ಗೊತ್ತಾ, ನಾವು ಏನಾದರೂ ಸ್ವಲ್ಪ ಗಲೀಜಾದ ತಕ್ಷಣ ಆಗಿಂದಾಗಲೇ ಕ್ಲೀನ್ ಮಾಡ್ಕೋಬೇಕು. ಬಿಡು ಆಮೇಲೆ ಮಾಡೋಣ ಅಂತ ಹೋದರೆ ಅದು ಹಾಗೆ ಹಿಂದಕ್ಕೆ ಹೋಗುತ್ತೆ, ಮತ್ತು ಕ್ಲೀನಿಂಗ್ ಮಾಡಬೇಕಾದ್ರೆ ನಮಗೆ ತುಂಬ ರಿಸ್ಕ್ ಆಗುತ್ತೆ. ಹಾಗಾಗಿ ಯಾವುದೇ ಆಯಿತು ನಾವು ಗಲೀಜಾದ ತಕ್ಷಣ ಅದನ್ನು ಕ್ಲೀನ್ ಮಾಡ್ಕೊಬಿಟ್ರೆ ಡೀಪ್ ಕ್ಲೀನಿಂಗ್ ಮಾಡಬೇಕಾದ್ರೆ ನಮಗೆ ಜಾಸ್ತಿ ರಿಸ್ಕ್ ಅನಿಸಲ್ಲ, ಬೇಗನೆ ಕ್ಲೀನಿಂಗ್ ಮಾಡ್ಬೋದು. ಮತ್ತು ಫ್ರಿಜ್ ಕೂಡ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರಲ್ಲ. ನೋಡಿದ್ರಲ್ಲ, ಈ ಕ್ಲೀನಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್.